ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ರೆಸಿಪಿ ಪತ್ರೊಡ್ಡೆ ಮಾಡುವಂಥದ್ದು. ಈ ಪತ್ರೊಡ್ಡೆಯಲ್ಲಿ ಎರಡು ನಮೂನೆಯ ಕೆಸುವಿನ ಎಲೆ ಇರುತ್ತೆ. ನಾವು ಪತ್ರೊಡ್ಡೆಗೆ ತಗೊಳ್ಳುವಾಗ ಸ್ವಲ್ಪ ತೆಳ್ಳಗಿನ ಎಲೆಯನ್ನು ತೆಗೆದುಕೊಳ್ಬೇಕು, ಅಂದರೆ ಈ ಬಿಳಿ ಕಾಲಿನ ಎಲೆಯನ್ನು ತೆಗೆದುಕೊಳ್ಬೇಕು. ಒಂದು ಕಪ್ಪು ಕಾಲಿನ ಕೆಸುವಿನ ಎಲೆ ಇದು ಅಷ್ಟೊಂದು ಒಳ್ಳೆಯದಲ್ಲ, ಇದರ ಎಲೆ ದಪ್ಪ ಇರುತ್ತೆ ಮತ್ತು ಇದನ್ನು ಹೆಚ್ಚಾಗಿ ಇದರ ಪದಾರ್ಥ ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ಪತ್ರೊಡ್ಡೆಯನ್ನು ಹೆಚ್ಚಾಗಿ ಆಷಾಢ ಮಾಸದಲ್ಲಿ ಮಾಡ್ತಾರೆ. ವರ್ಷಕ್ಕೆ ಒಮ್ಮೆಯಾದರೂ ಈ ಪತ್ರೊಡ್ಡೆಯನ್ನು ಆಷಾಢ ಮಾಸದಲ್ಲಿ ಸೇವನೆ ಮಾಡಲೇಬೇಕು ಅಂತ ಒಂದು ಹಿರಿಯರ ಕಟ್ಟಿದೆ, ಸಂಪ್ರದಾಯ ಇದೆ. ಹಾಗಾದರೆ ಬನ್ನಿ, ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಪತ್ರೊಡ್ಡೆ ಮಾಡಲು ನಾನು 2 ಕಪ್ನಷ್ಟು ಊಟದ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ. ಇದು ಆನಂದ್ ಅಕ್ಕಿ ಅಂತ, ಊಟದ ಅಕ್ಕಿಯೇ, ಆನಂದ್ ಅನ್ನುವ ಬ್ರ್ಯಾಂಡಿದ್ದು. ಕಪ್ಪ ಅಂದರೆ ನಾನು ಇದರಲ್ಲಿ ಪಾವಲಿ ಹಾಕ್ತಾ ಇರೋದು. 2 ಸಲ ಹಾಕಿದ್ದೇನೆ ಮತ್ತು ಸ್ವಲ್ಪ ಅದರ ಅರ್ಧದಷ್ಟು ಬೆಳ್ತಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಎರಡನ್ನು ಒಟ್ಟಿಗೆ ನಾವು ಚೆನ್ನಾಗಿ ವಾಶ್ ಮಾಡಿ ಒಂದು 4 ಗಂಟೆಗಳ ಕಾಲ ಈ ಅಕ್ಕಿಯನ್ನು ನೆನೆಯಲಿಕ್ಕೆ ಇಡಬೇಕು. ನೋಡಿ, ಚೆನ್ನಾಗಿ 4 ಗಂಟೆ ಆದ ನಂತರ ನಾವು ಗ್ರೈಂಡ್ ಮಾಡುವಂಥದ್ದು. ಹಾಗೆ ಮಾಡೋದ್ರಿಂದ ಅಕ್ಕಿ ಚೆನ್ನಾಗಿ ನೆನೆಯುತ್ತೆ. ಈಗ ಮೊದಲಿಗೆ ಅಕ್ಕಿಯನ್ನು ಗ್ರೈಂಡ್ ಮಾಡುವ ಮೊದಲು ಒಂದು 3 ಉದ್ದ ಮೆಣಸು, ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ, ಇಷ್ಟನ್ನು ಹಾಕಿ ಅಕ್ಕಿಯನ್ನು ನಾವು ಗ್ರೈಂಡ್ ಮಾಡುವಂಥದ್ದು. ಪತ್ರೊಡ್ಡೆಗೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು, ಯಾಕೆಂದರೆ ಕೆಲವೊಂದು ಕೆಸುವಿನ ಎಲೆ ತುರಿಸ್ತದೆ. ಈಗ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡುವ. ಬೇಕಾದಷ್ಟು ನೀರು ಸ್ವಲ್ಪವೇ ಹಾಕಿ, ತುಂಬ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ಇದನ್ನು ತರಿಯಾಗಿ ಕಡಿಯುವಂಥದ್ದು, ತುಂಬ ಸಣ್ಣ ಮಾಡಿ ಕಡಿಯುವಂಥದ್ದಲ್ಲ, ಸ್ವಲ್ಪ ತರಿ ಇರಬೇಕು ಇದು. ಈಗ ಚೆನ್ನಾಗಿ ಗ್ರೈಂಡ್ ಮಾಡುವ. ಈಗ ಗ್ರೈಂಡ್ ಮಾಡಿ ಆಯಿತು ನೋಡಿ. ಈಗ ಕೈಯಲ್ಲಿ ಮುಟ್ಟುವಾಗ ಸ್ವಲ್ಪ ತರಿ ಸಿಗಬೇಕು. ತರಿ ಇಲ್ಲದ್ರೆ ಸರಿಯಾಗಿ ಸಣ್ಣ ಮಾಡಿ ಕಡಿದ್ರೆ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ, ಅದು ಅಲ್ಲಲ್ಲೆಲ್ಲ ಅಂಟಿದಾಗೆ ಆಗ್ತದೆ. ತುಂಬ ಸಣ್ಣ ಮಾಡಬೇಡಿ, ಸ್ವಲ್ಪ ತರಿಯಾಗಿ ಇರಲಿ. ಈಗ ಇನ್ನೊಂದು ಸಲ ಎಲ್ಲವನ್ನು ಮಿಕ್ಸಿಯಲ್ಲಿ ಒಮ್ಮೆಲೆ ಹಾಕಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಟೈಮ್ ಕೂಡ ಕಡಿತಾ ಇದ್ದೇನೆ ನಾನು. ಇವಾಗ ಹುಳಿ ಉಪ್ಪು ಏನು ಹಾಕಲಿಕ್ಕಿಲ್ಲ, ಬರೀ ಅಕ್ಕಿಯನ್ನು ಮಾತ್ರ ಕಡಿದ್ರೆ ಆಯಿತು. ಈಗೆಲ್ಲ ಕಡ್ದಾದ ನಂತರ 2 ಅಕ್ಕಿಯನ್ನು ಕೂಡ ನಾವು ಮಿಕ್ಸ್ ಮಾಡಬೇಕು. 2 ಸಲ ಕಡ್ದದನ್ನು ಕೂಡ ಮಿಕ್ಸ್ ಮಾಡಬೇಕು. ಕೈಯಿಂದ ಸ್ವಲ್ಪ ಸರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಆಗ ಈ ಒಂದು ಅಕ್ಕಿ ನೋಡಿ ಕೆಂಪಗಿದೆ, ಇನ್ನೊಂದು ಅಕ್ಕಿ ಬಿಳಿ ಇದೆ. ಈಗ 2 ಒಮ್ಮೆಲೆ ಮಿಕ್ಸ್ ಆದರೆ ಸರಿ ಆಗ್ತದೆ. ಈಗ ನೋಡಿ, ನಾನು ಮಿಕ್ಸ್ ಮಾಡಿದ್ದೇನೆ ನೋಡಿ, ಈ ಥರ ಆಗಬೇಕು. ಈಗ ಅಕ್ಕಿ ಕಡ್ದದಕ್ಕೆ ನಾವು ಕೆಸುವಿನ ಎಲೆಯನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟು. ಮೊದಲಿಗೆ ಕೆಸುವಿನ ಎಲೆಯನ್ನು ಕಟ್ ಮಾಡಿ ಇಟ್ಕೊಳ್ಳುವ. ಈಗ ಮೇಲಿನ ತೊಟ್ಟಿರುತ್ತೆ ನೋಡಿ, ಅದನ್ನು ತೆಗಿಬೇಕು, ಅದನ್ನು ಹಾಕಲಿಕ್ಕಿಲ್ಲ, ತುಂಬ ತುರಿಸ್ತದೆ ಅದನ್ನು ಹಾಕಿದರೆ. ಒಂದು 4 ಎಲೆಯನ್ನು ಇಟ್ಟು ಕೂಡ ಈ ರೀತಿಯಾಗಿ ಕಟ್ ಮಾಡ್ಬೋದು. ಈಗ ಎಲ್ಲ ಕೆಸುವಿನ ಎಲೆಯನ್ನು ಕೂಡ ಕಟ್ ಮಾಡುವ. 4 ಇಟ್ಟರೆ ತುಂಬ ಈಸಿ ಆಗ್ತದೆ. ನಾನೀಗ 2 ಕಪ್ನಷ್ಟು ಅಕ್ಕಿ ತೊಗೊಂಡದಕ್ಕೆ ಒಂದು 30 ಕೆಸುವಿನ ಎಲೆ ಹಾಕಿದ್ದೇನೆ. ಕೆಸುವಿನ ಎಲೆ ಕೂಡ ಕಮ್ಮಿ ಆಗಬಾರ್ದು, ಆಗ ಅದು ಪತ್ರೊಡ್ಡೆ ಅಷ್ಟೊಂದು ರುಚಿ ಬರುವುದಿಲ್ಲ. ಇಲ್ಲಿ ಮೇಯ್ನ್ ಆಗಿ ಇರುವಂಥದ್ದೇ ಕೆಸುವಿನ ಎಲೆ. ಮತ್ತೇನು ಗೊತ್ತುಂಟಾ, ಕೆಸುವಿನ ಎಲೆಯನ್ನು ನೀವು ತರುವಾಗ ಕೂಡ ಅಷ್ಟೇ ಬಿಸಿಲು ಇರುವ ಜಾಗದಿಂದ ತರಬೇಕು. ಅಂದರೆ ಮಳೆಗಾಲದಲ್ಲಿ ಎಲ್ಲಿ ಕೂಡ ಬಿಸಿಲು ಇರುವುದಿಲ್ಲ, ಆದರೆ ಗೊತ್ತಿರುತ್ತೆ ಅಲ್ವಾ, ಎಲ್ಲಿ ಬೇಸಿಗೆಗಾಲದಲ್ಲಿ ಎಲ್ಲಿ ಕೆಸುವಿನ ಎಲೆ ಆಗ್ತದೆ ಅಲ್ಲಿ ಬಿಸಿಲು ಬೀಳುತ್ತೆ, ಅಲ್ಲಿಂದವೇ ನಾವು ತೆಗೆದುಕೊಂಡು ಬರಬೇಕು. ಅಂದರೆ ಅದು ನೆರಳಿನ ಪ್ರದೇಶದಲ್ಲಿ ಇದ್ದರೆ ಅದು ತುಂಬಾ ತುರಿಸ್ತದೆ ಕೆಸುವಿನ ಎಲೆ, ಮತ್ತು ಸೊರ್ಕಿದಾಗೆ ಇರ್ತದಲ್ಲ ಕೆಸುವಿನ ಎಲೆ, ಅಂಥದ್ದೆಲ್ಲ ತರಬೇಡಿ. ಅದು ತುಂಬ ತುರಿಕೆ ಸ್ಟಾರ್ಟ್ ಆಗ್ತದೆ. ಕೈಯಲ್ಲಿ ಮುಟ್ಟುವಾಗ ಕೂಡ ತುರಿಕೆ ಆಗ್ತದೆ, ಬಾಯಲ್ಲಿ ತಿನ್ನುವಾಗ ಕೂಡ ತುರಿಕೆ ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವರಿಗೆ ಈ ಕೆಸುವಿನ ಎಲೆ ತಿಂದರೆ ಆಗೋದಿಲ್ಲ, ತುಂಬ ಉಷ್ಣ ಆಗ್ತದೆ. ಅಂಥವರು ನೀವು ಚಿಗತೆ ಸೊಪ್ಪಿದ್ದರೆ ಹಾಕ್ಕೊಳ್ಬೋದು, ಅದು ತುಂಬ ಒಳ್ಳೆಯದಾಗ್ತದೆ. ಚಿಗತೆ ಸೊಪ್ಪು ಈ ಉಷ್ಣಕ್ಕೆ ಅದು ತುಂಬ ತಂಪಾಗ್ತದೆ. ಚಿಗತೆ ಸೊಪ್ಪು ಸಿಕ್ಕಿದರೆ ಅದನ್ನೇ ಬಳಸಿ, ನೀವು ಸ್ವಲ್ಪ ಹಾಕಿದರೆ ಆಯಿತು. ಈಗ ನೋಡಿ, ಈ ರೀತಿಯಾಗಿ ಗುಂಡಿ ಹಿಡಿದುಕೊಂಡು ಕೂಡ ನಾವು ಕಟ್ ಮಾಡ್ಕೊಳ್ಬೋದು, ತುಂಬ ಈಸಿ ಆಗ್ತದೆ. ಎಲೆಯೆಲ್ಲ ಕಟ್ ಮಾಡಿದ ನಂತರ ಈ ತೆಗೆದಿಟ್ಟಂತ ನಾವು ಅಕ್ಕಿಯ ಮಿಶ್ರಣಕ್ಕೆ ಈ ಕೆಸುವಿನ ಎಲೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೆಸುವಿನ ಎಲೆ ಈ ಅಕ್ಕಿಯ ಮಿಶ್ರಣದೊಂದಿಗೆ ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಎಲ್ಲವನ್ನು ಒಮ್ಮೆಲೆ ಮಿಕ್ಸ್ ಮಾಡಿಕೊಳ್ಬೇಕು.
ಮಾಡಿದ ನಂತರ ಇದನ್ನು ಗಟ್ಟಿ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಸಾಗುವಾನಿ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಸಾಗುವಾನಿ ಎಲೆ ಸಿಗದೇ ಇದ್ದರೆ ಬಾಳೆ ಎಲೆ ಕೂಡ ಬಳಸ್ಕೊಳ್ಬಹುದು. ಸಾಗುವಾನಿ ಅಂದರೆ ತಿಕ್ಕಿಯ ಎಲೆ ಅಂತ ಹೇಳ್ತಾರೆ. ಈಗ ನೋಡಿ, ಈ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಬೇಕು. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಹಿಟ್ಟನ್ನು ನೋಡಿ ಸಾಗುವಾನಿ ಎಲೆಗೆ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಹಿಟ್ಟು ನೀರಾಗಿ ಮಾಡ್ಕೊಳ್ಬಾರ್ದು. ನೀರು ಮಾಡಿದರೆ ಇದಕ್ಕೆ ಅಂಟಿಸಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಹಾಕ್ಕೊಂಡು 2 ಫೋಲ್ಡ್ ಮಾಡಿ ಮಡಚಿಡಬೇಕು. ಈ ಗಟ್ಟಿಯನ್ನು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಒಂದು ಮಾರ್ಕ್ ಇರುತ್ತೆ ನೋಡಿ, ಅಷ್ಟಕ್ಕೆ ನೀವು ನೀರು ಹಾಕಿದರೆ ಸಾಕಾಗ್ತದೆ. ನೀರೆಲ್ಲ ಹಾಕಿದ ನಂತರ ಅದರ ಅಟ್ಟಿಯನ್ನು ಇಡ್ತಾ ಇದ್ದೇನೆ. ಅಟ್ಟಿ ಅಂದರೆ ನೋಡಿ, ಇದೇ ಪಾತ್ರೆಗೆ ಅಟ್ಟಿ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಇಡಬೇಕು. ಇದು ಇಟ್ಟ ನಂತರ ನಾವೆಲ್ಲ ಮಾಡಿದಂಥ ಗಟ್ಟಿ ಇಡುವ. ಇಲ್ಲಿ ಒಂದು ದೊಡ್ಡ ಹೋಲ್ ಕಾಣ್ತದಲ್ಲ, ಅಲ್ಲಿ ಇಡಬಾರ್ದು. ಅಲ್ಲಿ ಇಟ್ಟರೆ ಗಟ್ಟಿಯೆಲ್ಲ ಬೇಯುವುದಿಲ್ಲ. ಕಡುಬು ಮಾಡುವಾಗಲೂ ಅಷ್ಟೇ, ಇಲ್ಲಿ ಹೋಲನ್ನು ಬಿಟ್ಟು ಇದರಲ್ಲಿ ಇಡಬೇಕು. ಈ ಸೈಡಲ್ಲಿ ಇಡಬೇಕು. ನೋಡಿ, ನಾನು ಇಡ್ತಾ ಇದ್ದೇನೆ ನೋಡಿ, ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಕು. ಈ ಎಲೆ ತುಂಬಾ ಆರೋಗ್ಯಕರವಾದ ಗುಣವನ್ನು ಹೊಂದಿದೆ. ಈ ಎಲೆಯಲ್ಲಿ ನೀವು ಗಟ್ಟಿಯೆಲ್ಲ ಮಾಡಿದರೆ ತುಂಬ ಕೆಂಪಾಗ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಥರದ ಗಾಯಗಳಿಗೆ ಇದರ ಎಣ್ಣೆಯನ್ನು ಹಚ್ಚಿದರೆ, ಇದರ ಚಿಗುರಿನ ಎಣ್ಣೆ ಮಾಡ್ತಾರೆ, ಅದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೇನೆ, ಎಲ್ಲರೂ ನೋಡಿ. ಆ ಎಣ್ಣೆಯನ್ನು ಹಚ್ಚಿದರೆ ಗಾಯಗಳು ಬೇಗನೆ ಗುಣ ಆಗುತ್ತೆ. ಅದರ ಕಲೆ ಎಲ್ಲ ಉಳಿತದಲ್ಲ, ಆ ಗಾಯಗಳು ಬೇಗನೆ ಗುಣ ಆಗ್ತದೆ. ಆ ಗಾಯದ ಕಲೆಗಳು ಗುಣ ಆಗ್ತದೆ. ನೋಡಿ, ಈಗ ಎಲ್ಲ ಅಟ್ಟಿಯಲ್ಲಿ ಇಟ್ಟಾಯಿತು. ಈಗ ಬೇಯಿಸ್ಕೊಳ್ಳುವ. ನಾನಿವಾಗ ಕಟ್ಟಿಗೆ ಒಲೆಯಲ್ಲಿ ಬೇಯಿಸ್ತಾ ಇದ್ದೇನೆ. ಕಟ್ಟಿಗೆ ಒಲೆಗೆ ಮೊದಲು ಬೆಂಕಿ ಹಾಕುವಾಗ ಫಸ್ಟಿಗೆ ನಾನು ಹೇಳ್ತೇನೆ ಯಾವ ರೀತಿ ಅಂತೇಳಿ. ಮೊದಲಿಗೆ ತೆಂಗಿನಕಾಯಿಯ ಗರಟೆ ಇರುತ್ತಲ್ಲ, ಚಿಪ್ಪಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೂದಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸೀಮೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಮತ್ತು ಹೀಗೆ ತೆಂಗಿನ ಚಿಪ್ಪೆಲ್ಲ ಇಡಬೇಕು. ಈಗ ನಾವು ಬೆಂಕಿ ಕೊಡುವ. ಹೀಗೆ ಮಾಡೋದ್ರಿಂದ ಬೇಗನೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಇದು ನೋಡಿ, ನಾನು ಬೆಂಕಿ ಹಾಕ್ತಾ ಇದ್ದೇನೆ. ಈಗ ನೋಡಿ, ಬೆಂಕಿ ಚೆನ್ನಾಗಿ ಹೊತ್ತಿಕೊಂಡಿತು. ಈಗ ಚೆನ್ನಾಗಿ ಹುರಿದುಕೊಳ್ಳುತ್ತೆ. ಮಳೆಗಾಲದಲ್ಲೆಲ್ಲ ಬೆಂಕಿ ಹಾಕುವಾಗ ತುಂಬಾ ಕಷ್ಟ ಆಗುತ್ತೆ. ಕಟ್ಟಿಗೆ ಕೂಡ ಸ್ವಲ್ಪ ತಣ್ಣಗಿರುತ್ತೆ. ಹಾಗಾಗಿ ಸ್ವಲ್ಪ ಹೀಗೆ ಮಾಡಿದರೆ ಬೇಗನೆ ಅದು ಬೆಂಕಿ ಕೂಡ ಹಿಡಿಯುತ್ತೆ ಅದಕ್ಕೆ. ನೋಡಿ, ಈಗ ಚೆನ್ನಾಗಿ ಬೆಂಕಿ ಹಿಡಿಯಿತು. ಸ್ವಲ್ಪ ಬೆಂಕಿ ಹಿಡಿದ ನಂತರ ನಾವು ಇಲ್ಲಿ ಗಟ್ಟಿಯನ್ನು ಬೇಯಿಸ್ಕೊಳ್ಬೇಕು. ಒಮ್ಮೆಲೆ ಇಡಬಾರ್ದು, ಸ್ವಲ್ಪ ಬೆಂಕಿ ಆಗಲಿ. ಸ್ವಲ್ಪ ಬೆಂಕಿ ಹೊತ್ತಿಕೊಂಡು ಉರಿಯುವಾಗ ತೆಂಗಿನ ಮರದ ಗರಿಗಳನ್ನು ಇಡ್ತಾ ಇದ್ದೇನೆ. ತೆಂಗಿನ ಮರದ ಗರಿಗಳಲ್ಲಿ ಬೇಗನೆ ಬೆಂಕಿ ಹಿಡಿಯುತ್ತೆ. ನೋಡಿ, ಈಗ ಚೆನ್ನಾಗಿ ಒಡೆದುಕೊಳ್ಳುತ್ತೆ. ಈಗ ನಾನು ಇಡ್ಲಿ ಮಾಡೋ ಪಾತ್ರೆಯನ್ನು ಇದರ ಮೇಲೆ ಇಟ್ಟಿದ್ದೇನೆ. ಇನ್ನು ಬೆಂಕಿ ಚೆನ್ನಾಗಿ ಹೊತ್ತಿಕೊಳ್ಳುತ್ತೆ. ಇದನ್ನು ನಾನು ಕಟ್ಟಿಗೆ ಒಲೆಯಲ್ಲಿ ಮಾಡೋದ್ರಿಂದ 3/4 ಗಂಟೆಯಷ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಗ್ಯಾಸಲ್ಲೆಲ್ಲ ಮಾಡೋದಾದರೆ ಅರ್ಧ ಗಂಟೆ ಸಾಕಾಗ್ತದೆ. ಇದು ಚೆನ್ನಾಗಿ ಇನ್ನು 3/4 ಗಂಟೆ ತನಕ ಇದರಲ್ಲಿ ಬೇಯಬೇಕು. ಅಷ್ಟರೊಳಗೆ ನಾವು ಪತ್ರೊಡೆಗೆ ಗಸಿ ಮಾಡುವ. ಪತ್ರೊಡೆಗೆ ಗಸಿ ರೆಡಿ ಮಾಡುವ. ಇಲ್ಲಿ ನಾನು 6 ಉದ್ದ ಮೆಣಸು, 2 ಗಿಡ್ಡ ಮೆಣಸು, 1 ಚಮಚದಷ್ಟು ಕೊತ್ತಂಬರಿ, 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 10ರಿಂದ 15 ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, 5 ಮೆಂತ್ಯ ಕಾಳು, 4 ಬೆಳ್ಳುಳ್ಳಿ ಎಸಳು. ಮೊದಲಿಗೆ ಎಣ್ಣೆಯನ್ನು ಇಟ್ಕೊಳ್ಳುವ. ಯಾವುದೇ ಎಣ್ಣೆಯನ್ನು ಬಳಸ್ಬೋದು. ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇನೆ. ಎಷ್ಟು ನಾವು ಉದ್ದಿನಬೇಳೆ ತೆಗೆದುಕೊಂಡಿದ್ದೇವೆ ಅದನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ತುಂಬ ಸ್ಲೋ ಇಟ್ಟು ಕಾಯಿಸ್ಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ನಂತರ ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಬೀಜ ಸ್ವಲ್ಪ ಚೆನ್ನಾಗಿ ಹುರಿಯಿರಿ. ಚಟ್ಪಟ್ ಸೌಂಡ್ ಬರುವಷ್ಟು ತನಕ ಹುರಿದ್ರೆ ಸಾಕಾಗ್ತದೆ. ಗ್ಯಾಸ್ ತುಂಬ ಸ್ಲೋ ಇಟ್ಟು ಹುರಿಬೇಕು, ಇಲ್ಲದ್ರೆ ಕಪ್ಪಾದರೆ ಅದರ ಗಸಿ ಕೂಡ ಟೇಸ್ಟ್ ಬರೋದಿಲ್ಲ. ಅನಂತರ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೇನೆ. ಮೆಂತ್ಯ ಕಾಳು ಕೂಡ ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು.
ಮೆಂತ್ಯ ಕಾಳು ಫ್ರೈ ಆದ ನಂತರ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ, ಸಾಸಿವೆ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಹುರಿದುಕೊಳ್ಬೇಕು. ಇಷ್ಟನ್ನು ಮೊದಲಿಗೆ ಫ್ರೈ ಮಾಡಿಟ್ಕೊಳ್ಬೇಕು. ಇದನ್ನು ಬೇರೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸನ್ನು ಫ್ರೈ ಮಾಡಿಕೊಳ್ಬೇಕು. ಮೆಣಸು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ತೆಂಗಿನಕಾಯಿಯನ್ನು ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ತೆಂಗಿನಕಾಯಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋ. ಇದು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಈಗ ಇಲ್ಲಿ ನಾನು ಹುಣಸೆಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಯಾಕೆಂದರೆ ಕೆಸುವಿನಲ್ಲಿ ತುರಿಸ್ತದೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಒಮ್ಮೆ ಪುಡಿ ಮಾಡಿಟ್ಕೊಳ್ಬೇಕು. ಪುಡಿ ಮಾಡಿದ ನಂತರ ಕರೆದುಕೊಳ್ಳುವ. ಹೀಗೆ ಪುಡಿ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ಒಂದು ದಪ್ಪ ತಳವಿರುವ ಪಾತ್ರೆಯನ್ನು ಗ್ಯಾಸ್ನ ಮೇಲೆ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಅರ್ಧ ಭಾಗದಷ್ಟು ನೀರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಟುಕೊಂಡಿದ್ದೇನೆ. ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಬೇಕು. ನೀರುಳ್ಳಿ ಕಲರ್ ಚೇಂಜ್ ಆಗೋಷ್ಟು, ಅಂದರೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬಂದ ನಂತರ ಇದಕ್ಕೆ ಒಗ್ಗರಣೆ ಸೊಪ್ಪು ಅದನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಕರೆದಿಟ್ಟಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈ ಮಸಾಲೆ ತುಂಬ ದಪ್ಪ ಇರಬಾರ್ದು. ದಪ್ಪ ಆದರೆ ಮತ್ತು ತುಂಬ ಗಸಿ ಗಸಿ ಆಗುತ್ತೆ. ಇದನ್ನು ಫಸ್ಟಿಗೆ ನೀವು ಪ್ರಿಪೇರ್ ಮಾಡುವಾಗ ತುಂಬ ತೆಳು ಇರಲಿ ಇದು. ಇದನ್ನು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ, ಯಾಕೆಂದರೆ ನಾವು ಗಟ್ಟಿ ಮಾಡುವಾಗ ಅದಕ್ಕೆ ಕೂಡ ಹಾಕಿದ್ದೇವೆ ಪತ್ರೊಡೆ ಮಾಡುವಾಗ. ಹಾಗಾಗಿ ಉಪ್ಪು ಜಾಸ್ತಿ ಆದರೂ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಕಡಿಮೆನೇ ಹಾಕಿ. ಇವಾಗ ಉಪ್ಪು ಹಾಕ್ತಾ ಇದ್ದೇನೆ. ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸೌಟ್ನ ಸಹಾಯದಿಂದ ಚೆನ್ನಾಗಿ ಒಮ್ಮೆ ಕೈ ಆಡಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಈಗ ಮುಚ್ಚಳವನ್ನು ಮುಚ್ಚಿಡುವ. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಮುಚ್ಚಳವನ್ನು ಮುಚ್ಚಿಡಬೇಕು. ಫುಲ್ಲು ಮುಚ್ಚಬಾರ್ದು, ಯಾಕೆಂದರೆ ನೀವು ಫುಲ್ ಮುಚ್ಚಿದರೆ ಒಮ್ಮೆಲೆ ಆ ಪದಾರ್ಥ ಉಕ್ಕಿ ಬರ್ತದೆ, ಅದು ಕೆಳಗಡೆ ಬೀಳ್ತದೆ. ಕೆಳಗಡೆ ಬಿದ್ದರೆ ಪದಾರ್ಥದ ರುಚಿ ಬರೋದಿಲ್ಲ. ಈಗ ನೋಡಿ, ಪಾತ್ರೆಯನ್ನು ಮುಚ್ಚಿ ಆದ ನಂತರ ಎಷ್ಟು ಕುದಿ ಬರ್ತಾ ಉಂಟು. ಇಷ್ಟೇ ಕುದಿ ಬರಬೇಕು, ಹೀಗೆ ಸರಿ ಕುದಿಬೇಕದು. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಪತ್ರೊಡೆ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. 3/4 ಗಂಟೆ ಆಗ್ತಾ ಬಂತು. ಚೆನ್ನಾಗಿ ಬೆಂಕಿ ಕೂಡ ಹೊತ್ತಿಕೊಳ್ತಾ ಉಂಟು. 3/4 ಗಂಟೆ ಆದ ನಂತರ ಇದನ್ನು ಕೆಳಗಿಳಿಸುವ. ಈ ಗಟ್ಟಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಓಪನ್ ಮಾಡಬೇಕು. ಈಗ ನೋಡಿ, ಗಟ್ಟಿ ತಣ್ಣಗಾಗಿದೆ. ಇದನ್ನು ಕತ್ತಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಎಷ್ಟು ದೊಡ್ಡ ಸೈಜ್ ಬೇಕಷ್ಟಕ್ಕೆ ಮಾಡಿಕೊಳ್ಳಿ. ತೀರಾ ಸಣ್ಣದಾಗಿ ಮಾಡಬೇಡಿ. ಇಲ್ಲಿ ನಾನು ಇಂದಿನ ದಿವಸ ರಾತ್ರಿ ಮಾಡ್ತಾ ಇದ್ದೇನೆ. ಆಗ ಬೆಳಿಗ್ಗೆ ಚೆನ್ನಾಗಿ ಅದು ಗಸಿ ಗಸಿಯಾಗಿ ಬಂದಿರುತ್ತೆ. ನೀವು ಬೆಳಗ್ಗೆನೇ ಮಾಡೋದಾದರೆ ಸ್ವಲ್ಪ ದಪ್ಪ ಇಟ್ಟು ಮಾಡ್ಬೋದು. ಗಸಿಯನ್ನು ಸ್ವಲ್ಪ ದಪ್ಪ ಇಟ್ಟು ಮಾಡ್ಕೊಳ್ಬೋದು. ಇಲ್ಲಿ ನಾನು ರಾತ್ರಿ ಮಾಡೋದ್ರಿಂದ ಅದು ಚೆನ್ನಾಗಿ ಮತ್ತು ಬೆಳಗಿನ ಸಮಯಕ್ಕೆ ಎಳೆದುಕೊಳ್ಳುತ್ತೆ. ಗಸಿ ಗಸಿಯಾಗಿ ಇರುತ್ತೆ. ಎಲ್ಲವನ್ನು ಕಟ್ ಮಾಡಿಟ್ಕೊಳ್ಳುವ. ಒಮ್ಮೆ ಈ ಪದಾರ್ಥವನ್ನು ಕುದಿಸಿಟ್ಟುಕೊಂಡಿದ್ದೇವೆ. ಈಗ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ.
ಈಗ ಇದಕ್ಕೆ ನಾವು ಗಟ್ಟಿಯನ್ನು ಹಾಕ್ಕೊಳ್ಳುವ. ಒಮ್ಮೆ ಈ ರೀತಿಯಾಗಿ ಒಂದು ಕುದಿ ಬರುವಾಗ ಕಟ್ ಮಾಡಿಟ್ಟಂತಹ ಎಲ್ಲ ಗಟ್ಟಿಗಳನ್ನು ಪತ್ರೊಡೆಗಳನ್ನು ಇದಕ್ಕೆ ಹಾಕ್ಕೊಳ್ಳುವ. ಈಗ ಪತ್ರೊಡೆ ಹಾಕಿದ ನಂತರ ಇದೊಮ್ಮೆ ಚೆನ್ನಾಗಿ ಕುದಿ ಬರಬೇಕು. ಎಲ್ಲ ಪತ್ರೊಡೆಗಳನ್ನು ಹಾಕಿಕೊಳ್ಳುವ. ಈಗ ಎಲ್ಲ ಪತ್ರೊಡೆಗಳನ್ನು ಹಾಕಿ ಆಯಿತು. ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳುವ. ಈಗ ಇದು ಸರಿಯಾಗಿ ಕುದಿ ಬರಬೇಕು, ಸರಿಯಾಗಿ ಕುದಿಸ್ಕೊಳ್ಬೇಕು, ಇಲ್ಲದ್ರೆ ಬೆಳಗ್ಗೆ ಆಗುವಾಗ ತುಂಬ ಹಾಳಾಗ್ತದೆ ಇದು ಪತ್ರೊಡೆ. ಸರಿಯಾಗಿ ಕುದಿಸ್ಕೊಂಡ್ರೆ ಏನಾಗೋದಿಲ್ಲ ನೋಡಿ, ಈ ಥರ ಕುದಿ ಬರಬೇಕು. ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಮತ್ತು ನೀರುಳ್ಳಿ ಎಲ್ಲ ಜಾಸ್ತಿ ಹಾಕಿದರೆ ಅದು ಪತ್ರೊಡೆ ಬೆಳಗಿನ ಸಮಯಕ್ಕೆ ಆಗುವಾಗ ಹಾಳಾಗ್ತದೆ ಮತ್ತು ಹೆಚ್ಚು ಹೊತ್ತು ಇಡಲಿಕ್ಕೆ ಕೂಡ ಆಗೋದಿಲ್ಲ. ಆದಷ್ಟು ನೀರುಳ್ಳಿ ಕಡಿಮೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿಡುವ, ಸ್ವಲ್ಪ ಓರೆ ಮಾಡಿ ಮುಚ್ಚಳ ಮುಚ್ಚಬೇಕು. ಈಗ ನೋಡಿ, ಇವಾಗ ಸರಿ ಕುದಿ ಬರ್ತಾ ಉಂಟು. ಎಷ್ಟಾದರೆ ಸಾಕಾಗ್ತದೆ. ಎಷ್ಟು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳುವ. ನೋಡಿ ವೀಕ್ಷಕರೇ, ನಮ್ಮ ಪತ್ರೊಡೆ ರೆಡಿ ಆಯಿತು. ಬನ್ನಿ ನೀವೆಲ್ಲರೂ ಸೇರಿ ತಿನ್ನೋಣ. ಇದೊಂದು ಹಳೆಯ ಕಾಲದ ತಿಂಡಿ. ಮುಂಚಿನ ಕಾಲದಿಂದಲೂ ಈ ಪತ್ರೊಡೆಯನ್ನು ಮಾಡ್ತಾಯಿದ್ರು. ಇದನ್ನು ಬೇರೆ ಬೇರೆ ಥರದಲ್ಲಿ ಮಾಡಲಿಕ್ಕೆ ಆಗ್ತದೆ. ಇದನ್ನು ಪತ್ರೊಡೆ ಗಸಿ ಅಂತ ಹೇಳ್ತಾರೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಪತ್ರೊಡೆಯನ್ನು ರಾತ್ರಿ ಮಾಡಿ ಬೆಳಗಿನ ಸಮಯಕ್ಕೆ ತಿನ್ನಬೇಕು. ಇದು ತುಂಬಾ ರುಚಿಯಾಗಿರುತ್ತೆ. ನನ್ನ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಟೇಕ್ ಕೇರ್. ಬೈ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.